ವೀಕೆಂಡ್ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಜಿಲ್ಲೆ ಗಡಿ ಜಿಲ್ಲೆಗಳ ಸಾಲಿಗೆ ಸೇರೋದಿಲ್ಲ. ಇಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ. ಆದ್ದರಿಂದ ಇಲ್ಲಿಗೆ ವೀಕೆಂಡ್ ಕರ್ಫ್ಯೂ ಅನ್ಯ ಆಗೋದಿಲ್ಲ ಅಂತ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಈ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಅವರನ್ನ ಸಂಪರ್ಕಿಸಿದ್ದೇನೆ, ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಎನ್ನುವುದಾಗಿಯೂ ಶಾಸಕರು ಹೇಳಿದ್ದಾರೆ. ಅದೇ ರೀತಿಯಾಗಿ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಈ ಸಮಯದಲ್ಲಿ ಮೆರವಣಿಗೆ ಅಪೇಕ್ಷೆ ಸರಿಯಲ್ಲ. ಶಾಸ್ತ್ರೋಕ್ತವಾಗಿ ಗಣೇಶನ ಮೂರ್ತಿ ಇಟ್ಟು ಪೂಜೆಗೆ ಅನುಮತಿ ಸಿಗುತ್ತೆ. ಸರ್ಕಾರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ನೀಡುತ್ತೆ. ಗಣೇಶೋತ್ಸವ ಆಚರಣೆ ಅನುಮತಿ ಸಿಗುವ ಬಗ್ಗೆ ನನಗೆ ವಿಶ್ವಾಸ ಇದೆ ಎಂದಿದ್ದಾರೆ. ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಮುಂದುವರಿಯುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಜಿಲ್ಲಾಧಿಕಾರಿ ಅವರು. ಗಡಿ ಪ್ರದೇಶ ಎಲ್ಲೆಲ್ಲಿದೆ ಅಲ್ಲಿ ವೀಕೆಂಡ್ ಕರ್ಫ್ಯೂ ಇರುತ್ತೆ. ಕಾರಣ ಏನಂದರೆ ಕೊರೋನಾ ಪಾಸಿಟಿವಿಟಿ ರೇಟ್ ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ, ಗಡಿ ಪ್ರದೇಶಗಳಲ್ಲಿ ಈ ಒಂದು ವೀಕೆಂಡ್ ಕರ್ಫ್ಯೂ ಮುಂದುವರಿಯುತ್ತೆ. ಆದರೆ ಉಡುಪಿಗೆ ಗಮನಿಸಿದರೆ ಶಾಸಕರು ಹೇಳೋ ಥರ ಇದೇನು ಗಡಿ ಪ್ರದೇಶದಲ್ಲಿ ಇಲ್ಲ, ಇಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ, ಆದ್ದರಿಂದ ಇಲ್ಲಿ ವೀಕೆಂಡ್ ಕರ್ಫ್ಯೂ ಅಗತ್ಯ ಇಲ್ಲ ಅನ್ನೋದು ನನಗೆ ಅನಿಸ್ತಾ ಇದೆ. ಈ ಬಗ್ಗೆ ಸಚಿವ ಸುನಿಲ್ ಕುಮಾರ್ ಜೊತೆ ಮಾತಾಡಿದ್ದೀನಿ. ಅದೇ ರೀತಿಯಾಗಿ ಗಣೇಶೋತ್ಸವಕ್ಕೂ ವಿಚಾರಕ್ಕೂ ಅವರು ಸ್ಪಷ್ಟಪಡಿಸಿದ್ದಾರೆ. ಏನಂದರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವಕಾಶ ಸಿಗುತ್ತೆ, ಆದರೆ ಗಣಪತಿಯನ್ನು ಪೂಜೆ ಮಾಡೋ ಮುಂಚಿತವಾಗಿ ಮತ್ತು ವಿಸರ್ಜನಾ ಸಮಯದಲ್ಲಿ ಮೆರವಣಿಗೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಕೂಡ ರಘುಪತಿ ಭಟ್ ಅವರು ತಿಳಿಸಿದ್ದಾರೆ. ಈಗ ಮಂಗಳೂರಿನಂಥ ಪ್ರದೇಶದಲ್ಲಿ ಕೇರಳದ ಗಡಿಭಾಗ ಅದೇ ರೀತಿಯಾಗಿ ಅನೇಕ ಗಡಿಭಾಗಗಳಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಆದೇಶಗಳನ್ನು ಪಾಲಿಸಲಾಗ್ತಿದೆ. ಯಾರೆಲ್ಲ ಬರ್ತಾ ಇದ್ದಾರೆ ಹೊರಗಡೆಯಿಂದ ಅವರನ್ನೆಲ್ಲ ತಪಾಸಣೆಗೊಳಪಡಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಮಂಗಳೂರಿಗೆ ಈ ನಿಯಮ ಸರಿ ಇದೆ, ಅಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ. ಆದರೆ ಉಡುಪಿಗೆ ಈ ಒಂದು ಗಡಿ ಪ್ರದೇಶದಲ್ಲಿ ಅಂತಹ ಪಾಸಿಟಿವ್ ರೇಟ್ ಹೆಚ್ಚಿಲ್ಲ. ಉಡುಪಿಯಲ್ಲಿ 1.5ರಷ್ಟಿದೆ. ಆದ್ದರಿಂದ ಇಲ್ಲಿ ವೀಕೆಂಡ್ ಕರ್ಫ್ಯೂ ಅಗತ್ಯ ಇಲ್ಲ ಅನ್ನೋದನ್ನು ರಘುಪತಿ ಭಟ್ ಅವರು ಸ್ಪಷ್ಟಪಡಿಸಿದ್ದಾರೆ. ಗಣೇಶೋತ್ಸವವನ್ನು ಕಳೆದ ವರ್ಷವೂ ಆಚರಣೆ ಮಾಡಿದೆ, ಆದರೆ ವಿಜೃಂಭಣೆಯಿಂದ ಇಲ್ಲ, ಮೆರವಣಿಗೆ ಇಲ್ಲ. ಯಾಕಂದರೆ ನೋಡಿ, ಈ ಸಂದರ್ಭದಲ್ಲಿ ನಾವು ಮೆರವಣಿಗೆ ಇದು ಮಾಡೋದು ಅಪೇಕ್ಷೆ ಮಾಡೋದು ತಪ್ಪು. ಆದರೆ ಶಾಸ್ತ್ರೋಕ್ತವಾಗಿ ಗಣೇಶನನ್ನು ಇಟ್ಟು ಪೂಜೆ ಮಾಡುವಂಥದ್ದಕ್ಕೆ ಅನುಮತಿ ಖಂಡಿತವಾಗಿ ಸರ್ಕಾರ ಸಿಗ್ತದೆ. ಈಗಾಗಲೇ ನಾವು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗಲೂ ಇಲ್ಲಿ ವಿನಂತಿ ಮಾಡ್ಕೊಂಡಿದ್ದೇವೆ. ಅವರು ಸಮಯಾವಕಾಶ ಅಂದರೆ ದಲ್ಲಿ ಮಾಡುವ ಅಂತ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ ಸರ್ಕಾರ ಗಣೇಶೋತ್ಸವಕ್ಕೆ ಯಾವುದೇ ಮೆರವಣಿಗೆ ಆಚರಣೆ ಕಾರ್ಯಕ್ರಮಗಳು ಇಲ್ಲದಿದ್ದಂಥ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಖಂಡಿತವಾಗಿ ಅವಕಾಶ ಕೊಡ್ತದೆ. ವೀಕೆಂಡ್ ಲಾಕ್ಡೌನು ಅಂತ ನಿನ್ನೆ ಸಂಜೆ ನಮಗೆ ಮಾಹಿತಿ ಬಂತು. ನಾವೀಗ ಭಾಳ ಪಾಸಿಟಿವ್ ರೇಟ್ ಭಾಳ ಕಡಿಮೆ ಬಂದಿದ್ದೇವೆ, 1.5%ಗೆ ಪಾಸಿಟಿವ್ ರೇಟಿಗೆ ಬಂದಿದ್ದೇವೆ. ನಾವು ಭಾಳ ಸ್ಟ್ರಿಕ್ಟಾಗಿ ಕೋವಿಡ್ ನಿಯಮಾವಳಿಯನ್ನು ಪಾಲಿಸ್ತಾ ಇದ್ದೇವೆ. ನಾವು ಹೈಯೆಸ್ಟ್ ಇದನ್ನು ಮಾಡ್ತಾಯಿದ್ದೇವೆ, ಯಾವುದು ಟೆಸ್ಟಿಂಗ್ ರೇಟ್ ನಮ್ಮದು ಜಾಸ್ತಿ ಇದೆ. ದಿವಸಕ್ಕೆ 4,000ದಷ್ಟು ನಾವು ಟೆಸ್ಟಿಂಗ್ ಮಾಡ್ತಾಯಿದ್ದೇವೆ. ಸೊ ಹಾಗಾಗಿ ಈಗ ವೀಕೆಂಡ್ ಕರ್ಫ್ಯೂ ಗಡಿ ಜಿಲ್ಲೆಗಳು ಅಂತ ಹೇಳೋ ಕಾರಣಕ್ಕೋಸ್ಕರ ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಗಡಿ ಜಿಲ್ಲೆ ಅಲ್ಲ, ಮಂಗಳೂರು ಗಡಿ ಜಿಲ್ಲೆ. ನಮ್ಮ ಸುತ್ತಮುತ್ತ ಇರೋದು ನಮಗೆ ನಮ್ಮ ರಾಜ್ಯದ್ದೇ ಗಡಿ ಜಿಲ್ಲೆಗಳು. ಸೊ ಹಾಗಾಗಿ ಉಡುಪಿ ಜಿಲ್ಲೆಯನ್ನು ನಮ್ಮ ವೀಕೆಂಡ್ ಕರ್ಫ್ಯೂಯಿಂದ ಹೊರಗೆ ತರಬೇಕು ಅಂತ ನಾನು ಸರ್ಕಾರದಲ್ಲಿ ಆಗ್ರಹಿಸ್ತೇನೆ. ಯಾಕಂದರೆ